ಮಗಳೇ ನಂದಿನಿ, ಕಣ್ಣೀರು ಸುರಿಸುತ್ತಾ ಇದೆಯಾ? ಪಾದದಲ್ಲಿ ಬಿದ್ದು ಅಮ್ಮ ಎಂದು ಕಣ್ಣೀರಿಡುವ ನಿನ್ನ ಹೀನತೆಯಿಂದ ಕೇಳುತ್ತಾ ಇದ್ದೇನೆ. ಯಾಕೆ ಮಗಳೇ, ಏನಾಯಿತು? ಯಾರಿಂದ ಕಷ್ಟವನ್ನು ಮುಖ್ಯ ದಾರಿನ ಕೇಳಿದ ಕೂಡಲೇ ಆಡಿದಂತಹ ಮಾತು ಜಗನ್ಮಾತೆಯನ್ನು ಪ್ರಾರ್ಥಿಸುವ ಎಂಬುದಾಗಿ ಅದಕ್ಕೆ ಸ್ತುತಿ ಮಾಡಿದ್ದೇನೆ. ಕಾಪಾಡಬೇಕು ಜನರೇ, ನನ್ನ ಆಹ್ವಾನಿಸಿದ, ಧಿಕ್ಕರಿಸಿದೆ, ಶಾಪ ಕೊಟ್ಟ. ಮಗಳೇ, ಅಮ್ಮ 3 ಲೋಕದಲ್ಲಿಯೂ ಸ್ವಾರ್ಥಿಗಳೇ ತುಂಬಿರುವಾಗ ಜಾಬಾಲಿ ಮುನಿ ಬಂದಿರುವ ಕಷ್ಟವನ್ನು ದೂರೀಕರಿಸುವುದಕ್ಕೆ ನಿನ್ನನ್ನು ಕರೆದವಾಗ ಧಿಕ್ಕರಿಸದಿಂದ ಶಾಪ ಕೊಟ್ಟಿದ್ದಾನೆ. ಮಗಳೇ, ಶಾಪ ಶಾಪವಾಗೇ ಪರಿಣಮಿಸಲಿ. ಆದರೆ ಅದೇ ಶಾಪ ನಿನಗೆ ವರವಾಗುವುದಕ್ಕಿದೆ ಮಗಳೇ. ಯಾವ ರೀತಿ? ಆದರೆ ಆ ಶಾಪವೇ ವರವಾಗುವುದಕ್ಕೆ ಇವೆ. ಯಾವ ರೀತಿ? ಕಾಲಾಂತರದಲ್ಲಿ ನಿನ್ನ ಕಟ್ಟಿ ಪ್ರದೇಶದಲ್ಲಿ ನಾನೇ ನಿನಗೆ ಮಗಳಾಗಿ ಆವಿರ್ಭವಿಸುವುದಕ್ಕಿದ್ದೇನೆ. ಆವಾಗ ನಿನ್ನ ಶಾಪ ವಿಮೋಚನೆ ಆಗ್ತದೆ. ಆದ್ದರಿಂದ ಭೂಲೋಕದಲ್ಲಿ ಪುಣ್ಯ ನದಿಯಾಗಿ ಹರಿ ಮಗಳೇ, ಪುಣ್ಯ ನದಿಯಾಗಿ ಹರಿ.
ಈ ಕಲಕಾವಳಿ ಶೃಂಗವನ್ನು ಏರಿ ನಿಂತವಳಿದ್ದೇನೆ. ಇಲ್ಲಿಂದಲೇ ಬೇರೆ ಬೇರೆ ಜಾತಿಯ ಹೂಗಳನ್ನು ತಂದು ಪರಶಿವೆಗೆ ಅರ್ಚಿಸಿದವಳಿದ್ದೇನೆ. ಇದು ಶಿರವಾಗಿ ವಂದಿಸಿಕೊಂಡೆ. ಭೂಲೋಕದ ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ನದಿಯಾಗಿ ಹರಿಯಬೇಕು. ಈ ದಿನ ಯಾವುದು ಎಂಬುದಾಗಿ ನೋಡಿದ್ರೆ ಇದುವೇ ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನ ಅಲ್ವೇ? ಅಂದ್ರೆ ಈ ಶುಭ ದಿನ ಎಂಬುದಾಗಿ ಅರಿತುಕೊಂಡವಳಿದ್ದೇನೆ. ಹಾಗಿದ್ರೆ ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ಇದೋ ನಂದಿನಿ ಆಗಿರುವಂತಹ ನಾನು ನದಿಯಾಗಿ ಹರಿಯುತ್ತೇನೆ. ನಂದಿನಿ ನದಿಯಾಗಿ ಹರಿಯುತ್ತಾಳೆ. ನಂದಿನಿ ನದಿಯಾಗಿ